ಸೊ ಇದು ನಮ್ಮ ಆಫೀಸ್ ತುಂಬ ಕಷ್ಟಪಟ್ಟು ಹುಡುಕಿ ನನಗೆ ಓಪನ್ ಸ್ಪೇಸ್ ತುಂಬ ಬೇಕಿತ್ತು, ಯಾಕಂದರೆ ಸ್ವಲ್ಪ ಸೈಲೆಂಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಈ ಮನೆ ಸಿಗೋದು ಕೂಡ ತುಂಬಾ ಕಷ್ಟ ಅಂತ ಕೇಳೋದಿಲ್ಲ. ಆಲ್ಮೋಸ್ಟ್ ನಾನು ಸಿನಿಮಾ ಮೇಕರ್ಸ್ ಮನೆಗೆ ಹೋದಾಗ ಒಂದು ಬುದ್ಧನ ಫೋಟೋ ಅಥವಾ ಒಂದು ಸಣ್ಣ ಸ್ಟ್ಯಾಚ್ಯೂ ತರ ಇರುತ್ತೆ. ಯಾಕೆ ಅದು ಬುದ್ಧ ಅಂದ ಕೂಡಲೇ ನಿಮಗೆ ಶಾಂತಿ ಅಂತ ನಾವು ಹೇಳ್ತೀವಿ, ಪೀಸ್ ಅಂತ. ಸೊ ನಿಮಗೆ ಸಬ್ಜೆಕ್ಟ್ ಮಾಡ್ತಿರುವಾಗ ಪೀಸ್ ಆಫ್ ಮೈಂಡ್ ತುಂಬ ಬೇಕಾಗುತ್ತೆ. ಸೊ ಅಫಿಷಿಯಲ್ಸ್ ಮೀಟಿಂಗ್ ಏನಾದರೂ ಇದ್ದರೆ ಆಫೀಸ್ ಮೀಟಿಂಗ್ಸ್ ಎಲ್ಲ ಇಲ್ಲೇ ಆಗೋದು. ಇಲ್ಲಿ ಕಾಂತಾರ ಅದು ಇದಾದ್ಮೇಲೆ ತುಂಬ ಜನ ಬರ್ಬೋದು, ಮಾತಾಡ್ಲಿಕ್ಕೆ ಬರ್ಬೋದು. ಅಂದರೆ ನಾವು ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಮಾಡೋಕೆ ರೆಡಿ ಇದ್ದೀವಿ. ಸೊ ಯಾರಾದರೂ ಬಂದು ನಮ್ಮ ಹತ್ರ ಕೇಳ್ಬೋದು, ಸ್ಟೋರಿ ಡಿಸ್ಕಷನ್ಸ್ ಥರ ಇರುತ್ತೆ. ಸೊ ಅವ್ರನ್ನೆಲ್ಲ ಬಂದವ್ರನ್ನ ಹೊರಗಡೆ ಕುತ್ಕೊಂಡು ಮಾತಾಡ್ಸೋದು ಸರಿ ಇರಲ್ಲ. ಅಫಿಷಿಯಲ್ ಆಗಿ ಒಂದು ಆಫೀಸ್ ಬೇಕು ಅನ್ನೋದೊಂದು ಪ್ಲಾನ್. ಆಫೀಸಿಗಿಂತ ಮುಂಚೆ ಹೇಗಿತ್ತು ಈಗ ಸ್ವರಾಜ್ ಅವ್ರನ್ನ ಯಾರಾದರೂ ಭೇಟಿ ಎಲ್ಲಿ ಜಾಸ್ತಿ ಭೇಟಿ ಮನೆ ಕರೀತಾ ಇದ್ದೆ, ಬಟ್ ಅಷ್ಟು ಕಂಜೆಸ್ಟೆಡ್ ಆಗಿತ್ತು ನನಗೆ. ಇದು ಆ್ಯಕ್ಚುಲಿ ಇದು ಆಲ್ರೆಡಿ ಇದೆ, ನಿಮಗೆ ಸಿಗುತ್ತೆ. ಇವ್ರು ಹೇಳಿರೋದು ಸಿಗುತ್ತೆ ನಿಮ್ಗೆ, ಕಾಟ್ಸ್ ಅಂತ ಹಾಕಿದ್ರೆ ಸಿಗುತ್ತೆ. ಇದು ಸಿಗುತ್ತೆ, ರಿಷಮನ್ನ ಹೇಳಿರೋದು ಸಿಗುತ್ತೆ. ಇದನ್ನ ರಾಜ್ಗೆ ನಾನು ಫೋನ್ ಮಾಡಿ ನನಗೊಂದು ಕಾಟ್ಸ್ ಬೇಕು, ಸಿನಿಮಾ ಅಂದರೆ ನಿಮ್ಮ ಪ್ರಕಾರದಲ್ಲಿ ಏನು ಹೇಳಬೇಕು ಅಂತ ಫಸ್ಟ್ ಟೈಮ್ ಅದೊಂದು ಖುಷಿ ನನಗೆ. ಅವರು ಕೊಟ್ಟಿರೋದನ್ನ ನಾನು ಇಲ್ಲಿ ಹಾಕಿದ್ದೀನಿ. ಇದು ಅದರದ್ದು 200ನೇ ಶೋ. ಇದು ಕಾವೂರು ಕುಲ ಫ್ರೆಂಡ್ಸ್ ಕ್ಲಬ್ ನನಗೆ ರಂಗದ ರಸ್ಯ ಅನ್ನೋ ಒಂದು ಪಟ್ಟ ಕೊಟ್ಟಿರೋದು. ಮತ್ತೊಂದು ಎಪಿಕ್ ಮೂವಿ, ಒಂದು ಮೊಟ್ಟೆ ಕತೆ, ನಾವು ದುಡಿದದಕ್ಕೆ ನಮಗೆ ಕೊಟ್ಟಿದ್ದು. ಸ್ವರಾಜ್ ಶೆಟ್ಟಿ ಆಲ್ರೌಂಡರ್ ಅಂತ ಹೇಳ್ಬೋದು. ಅಂದರೆ ಅಲ್ಲಿ ಆ ಪಾತ್ರಕ್ಕೆ ಬೇರೆ ಕಲಾವಿದ ಬರದಿದ್ದಾಗ ಕೂಡ ತಾವು ಅಲ್ಲಿ ಜೀವ ತುಂಬಿ ಆ ಪರಿಪೂರ್ಣತೆಯನ್ನು ತೋರಿಸಿದ್ದೀರಿ ತಮ್ಮ. ಖಂಡಿತವಾಗ್ಲೂ ನಾನಂತಲ್ಲ, ನನ್ನ ತಂಡದಲ್ಲಿ ಎಲ್ಲರೂ ಹಾಗೆ ಇದ್ದಾರೆ. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್ ಮಂಗಳೂರು. ಸದ್ಯ ನಾನು ಒಂದು ಪ್ರೊಡಕ್ಷನ್ ಹೌಸ್ನ ಒಂದು ಆಫೀಸ್ನಲ್ಲಿದ್ದೇನೆ. ಈ ಆಫೀಸ್ ಯಾರ್ದು ಅಂತ ಹೇಳಿದ್ರೆ ಕಾಂತಾರದಲ್ಲಿ ನೀವೆಲ್ಲರೂ ಮೆಚ್ಚಿಕೊಂಡಂತಹ ಗುರುವ ಅಲಿಯಾಸ್ ಸ್ವರಾಜ್ ಶೆಟ್ಟಿ ಹಾಗೂ ಅವರ ತಂಡದವರದು. ಅವರು ಒಂದು ಪ್ರೊಡಕ್ಷನ್ ಹೌಸ್ ಥರ ಮಾಡ್ಕೊಂಡಿದ್ದಾರೆ, ಒಂದು ಆಫೀಸ್. ಈ ಒಂದು ಆಫೀಸ್ನ ಟೂರನ್ನು ನಿಮಗೆ ತೋರಿಸ್ಬೇಕು. ಆಫೀಸ್ ಹೇಗಿದೆ, ಅಲ್ಲಿ ಏನೇನೆಲ್ಲ ಕೆಲಸಗಳಾಗುತ್ತೆ, ಸ್ವರಾಜ್ ಶೆಟ್ಟಿ ಅವ್ರ ಹತ್ರ ಕೇಳ್ಕೊಂಬರೋಣ ಬನ್ನಿ. ಸದ್ಯ ನಾವು ಸ್ವರಾಜ್ ಅವರ ಆಫೀಸ್ನ ಒಳಗಡೆ ಎಂಟ್ರಿ ಆಗ್ತಾ ಇದ್ದೇವೆ. ಈಗ ಹೆಚ್ಚಿನ ವೀಕ್ಷಕರಿಗೆ ಒಂದು ಪ್ರಶ್ನೆ ಇರುತ್ತೆ, ಅಂದರೆ ಒಂದು ಸಿನಿಮಾ ಮೇಕರ್ ಅಥವಾ ಒಂದು ಫಿಲ್ಮ್ ಮಾಡುವ ತಂಡದ ಆಫೀಸ್ ಯಾವ ಥರ ಇರುತ್ತೆ, ಅಲ್ಲಿನ ವಾತಾವರಣ ಯಾವ ಥರ ಇರುತ್ತೆ ಅಂತ. ಸದ್ಯ ಆಫೀಸ್ನ ಎಂಟ್ರೆನ್ಸ್ ಇದು. ಒಳಗಡೆ ಬರ್ತಾ ಇದ್ದಾಗೆ ಒಂದು ದೊಡ್ಡ ಕ್ಯಾಮರಾ, ಸಿನಿಮಾನ ಶೂಟ್ ಮಾಡುವಂತಹ ಒಂದು ಕ್ಯಾಮರಾದ ಚಿತ್ರವನ್ನು ಬಿಡಿಸಿ ಅವರ ಕಂಪನಿಯ ಹೆಸರನ್ನು ಹಾಕಿದ್ದಾರೆ. ಸೊ ಇದಕ್ಕಿಂತ ಒಳಗೆ ಏನಿದೆ ಅನ್ನೋದು ನನಗೂ ಕೂಡ ಕುತೂಹಲ. ಬನ್ನಿ ನಾವು ಸ್ವರಾಜ್ ಅವ್ರ ಹತ್ರ ಕೇಳೋಣ. ನಮಸ್ತೆ. ನಮಸ್ತೆ. ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಆಫೀಸ್ ಟೂರನ್ನು ಮಾಡಬೇಕು, ಅದು ಯಾವ ಥರ ಇರುತ್ತೆ, ಒಂದು ಸಿನಿಮಾ ಮೇಕರ್ ಅಂತ ಹೇಳಿದಾಗ ಅವರ ಆಫೀಸ್ ಯಾವ ಥರ ಇರುತ್ತೆ ಅಂತ ಇವತ್ತು ನಾವು ತೋರಿಸ್ಬೇಕು ಅಂತ ಇದ್ದೀವಿ. ಸೊ ಸ್ವಲ್ಪ ವಿವರಣೆ ಮಾಡ್ಬೋದು, ಆಫೀಸ್ನ ಹೆಸರು ಹೇಗಿದೆ, ಇಲ್ಲಿ ಯಾರಿದ್ದಾರೆ, ಯಾವ ಥರದ ಕೆಲಸಗಳಾಗುತ್ತೆ, ಒಂದೊಂದನ್ನು ಹೇಳ್ಕೊತಾ ಹೋಗಿ. ಇದು ಮ್ಯಾಕ್ಸ್ ಕ್ರಿಯೇಷನ್ಸ್ ಅಂತ, ಇದಕ್ಕೆ ಇನ್ವೆಸ್ಟರ್ಸ್ ಬೇರೆ ಇದ್ದಾರೆ, ನೋಡ್ಕೊಳ್ತಿರೋದು ನಾವೇ. ಇದ್ರದ್ದು ಈಗ ನಮ್ಮ ಬ್ಯಾಕ್ ಸಪೋರ್ಟಾಗಿ ನಿಂತವರು ಭಾಗ್ಯರಾಜ್ ಶೆಟ್ಟಿ ಮತ್ತು ರಕ್ಷರಾಜ್ ಶೆಟ್ಟಿ ಅಂತ. ಅವರು ಇವಾಗ ಪ್ರೊಡ್ಯೂಸರ್ಸ್ ಆಗಿದ್ದಾರೆ ಇದಕ್ಕೆ. ಇದು ಬರೀ ಒಂದು ಸಿನಿಮಾಕ್ಕೆ ಮಾತ್ರ ಅಲ್ಲ, ತುಂಬಾ ಸಿನಿಮಾಗಳು ಮಾಡ್ಬೇಕು ಅನ್ನೋದಕ್ಕೋಸ್ಕರ ಈ ಆಫೀಸ್. ಫ್ಯೂಚರ್ ಪ್ರಾಜೆಕ್ಟ್ಸ್ ಎಲ್ಲ ಪ್ರಾಜೆಕ್ಟ್ ಇನ್ಮೇಲೆ ನಾವು ಏನೇ ಪ್ರಾಜೆಕ್ಟ್ಸ್ ಮಾಡಿದ್ರು ಇದರಿಂದನೇ ಮಾಡ್ತೀವಿ ನಾವು ಹೊರಗಡೆ. ಅಂದ್ರೆ ನಾವು ಮಾತ್ರ ಸಿನಿಮಾ ಮಾಡೋದಲ್ಲ, ಬೇರೆ ಸಿನಿಮಾಗಳಿಗೂ ನಾವು ಅಂದ್ರೆ ಇನ್ವೆಸ್ಟ್ ಮಾಡೋ ಪ್ಲಾನ್ ಅಲ್ಲಿ ಇದ್ದೀವಿ. ಸೊ ಇದು ಅಂಡರಲ್ಲಿ ಇನ್ವೆಸ್ಟರ್ಸ್ ಬೇರೆ ಇದ್ದಾರೆ, ಮ್ಯಾಕ್ಸ್ ಕ್ರಿಯೇಷನ್ಸ್ನ. ಸೊ ಇದು ನಮ್ಮ ಆಫೀಸ್ ತುಂಬ ಕಷ್ಟಪಟ್ಟು ಹುಡುಕಿ ನನಗೆ ಓಪನ್ ಸ್ಪೇಸ್ ತುಂಬ ಬೇಕಿತ್ತು, ಯಾಕಂದರೆ ಸ್ವಲ್ಪ ಸೈಲೆಂಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಈ ಮನೆ ಸಿಗೋದು ಕೂಡ ತುಂಬಾ ಕಷ್ಟ ಕೇಳೋದಿಲ್ಲ. ನಮ್ಮ ಒಂದು ಒಳ್ಳೆ ಓನರ್ ಸಿಕ್ಕಿದ್ದಾರೆ. ಒಂದು ಇದು ಮನೆ ಪ್ಲಸ್ ಆಫೀಸ್ ಅಥವಾ ಬರೀ ಆಫೀಸ್? ಇಲ್ಲ ಬರೀ ಆಫೀಸೇ, ಬಟ್ ರೂಮ್ಸ್ ಎಲ್ಲ ಇದೆ. ಅಂದರೆ ವರ್ಕ್ ಮಾಡ್ತಿರುವಾಗ ಇಲ್ಲಿ ಮಲ್ಕೊಳ್ಳೋಕ್ಕೆ, ಕಿಚನ್ ಎಲ್ಲ ಇದೆ, ಫುಡ್ ಮಾಡೋಕ್ಕೆ ಎಲ್ಲ ಫೆಸಿಲಿಟೀಸ್ ಮಾಡಿ ಇಟ್ಟಿದ್ದೀವಿ ನಾವು. ಯಾಕಂದರೆ ಇದು ಬರೀ ಒಂದು ಈ ಸಿನಿಮಾಗೆ ಮಾತ್ರ ಅಲ್ವಲ್ಲ, ಫ್ಯೂಚರಲ್ಲಿ ಬೇರೆ ಬೇರೆ ಪ್ಲಾನ್ಗಳಿದೆ. ಇಲ್ಲೇ ಒಂದು ಕೆಲವು ಪ್ಲಾನ್ಗಳನ್ನ ಇಟ್ಕೊಂಡಿದ್ದೀವಿ, ಫ್ಯೂಚರಲ್ಲಿ ಏನಾದರೂ ಬೇರೆ ಥರ ಮಾಡಬೇಕು ಅಂತ. ಸೊ ಈಗ ತಕ್ಕ ಮಟ್ಟಿಗೆ ನಮ್ಗೆ ಏನು ಮನೆ ಸಿಕ್ಕಿದೆ ಅದನ್ನು ಯಾವುದೋ ಆಲ್ಟ್ರ್ಗಳು ಮಾಡಿದೆ, ಬರೀ ನಮಗೇನು ಫೆಸಿಲಿಟಿ, ನಮಗೇನು ರಿಕ್ವೈರ್ಮೆಂಟ್ ಇದೆಯೋ ಹಾಗೆ ಇದನ್ನು ಮಾಡ್ಕೊಂಡಿದ್ದೀವಿ. ಸೂಪರ್. ಆಲ್ಮೋಸ್ಟ್ ನಾನು ಸಿನಿಮಾ ಮೇಕರ್ಸ್ ಮನೆಗೆ ಹೋದಾಗ ಒಂದು ಬುದ್ಧನ ಫೋಟೋ ಅಥವಾ ಒಂದು ಸಣ್ಣ ಸ್ಟ್ಯಾಚ್ಯೂ ಥರ ಇರುತ್ತೆ. ಯಾಕೆ ಅದು ಬುದ್ಧ ಅಂದ ಕೂಡಲೇ ನಿಮಗೆ ಶಾಂತಿ ಅಂತ ನಾವು ಹೇಳ್ತೀವಿ, ಪೀಸ್ ಅಂತ. ಸೊ ನಮಗೆ ಸಬ್ಜೆಕ್ಟ್ ಮಾಡ್ತಿರುವಾಗ ಪೀಸ್ ಆಫ್ ಮೈಂಡ್ ತುಂಬ ಬೇಕಾಗುತ್ತೆ. ಸೊ ನಮಗೊಂದು ಪಾಸಿಟಿವ್ ಎನರ್ಜಿ ಬೇಕಾಗಿರೋದಕ್ಕೋಸ್ಕರ ವಿ ಬಿಲೀವ್ ಇನ್ ದ್ಯಾಟ್. ಸೊ ಅದಕ್ಕೋಸ್ಕರ ಜಾಸ್ತಿ ನಾವು ಅದಕ್ಕೋಸ್ಕರ, ಬೇರೆಯವರ ಅವ್ರವ್ರಿಗೆ ಒಂದು ಥಿಂಕಿಂಗ್ ಇರುತ್ತೆ, ಅದಕ್ಕೋಸ್ಕರ ಹಾಕಿರ್ತಾರೆ. ಸೂಪರ್. ಒಳಗಡೆ ಹೋಗೋ ಸರ್, ಬನ್ನಿ. ನಾರ್ಮಲ್ ಲಿವಿಂಗ್ ರೂಮ್ ಇದು. ಸೊ ಇದು ಪ್ರವೀಣ್ ಶೆಟ್ಟಿ ಅಂತ, ನಮ್ಮ ಇಲ್ಲಿದೆಲ್ಲ ಪ್ರೊಡಕ್ಷನ್ ಇವರೇ ನೋಡ್ಕೊಳ್ತಿರೋದು. ಸೂಪರ್. ಅದು ವಿಘ್ನೇಶ್ ಶೆಟ್ಟಿ ಅಂತ, ನಮ್ಮ ಸ್ಕ್ರಿಪ್ಟ್ ಸೂಪರ್ವೈಸರ್ ಆಗಿದ್ದಾರೆ ಅವರು. ಸ್ಕ್ರಿಪ್ಟ್ಸ್ ಎಲ್ಲಾನು ಅವರೇ ನೋಡ್ಕೊಳ್ತಿರೋದು. ಇದು ಲಿವಿಂಗ್ ಏರಿಯಾ ಥರ. ಇದು ಲಿವಿಂಗ್ ಏರಿಯಾ ಥರ. ಯಾರಾದರೂ ಬಂದರೆ ಇದು ಮಾಡೋದೆಲ್ಲ ಇಲ್ಲಿ ಇದು ಮಾಡ್ತಾರೆ. ಅತಿಥಿಗಳು ಬಂದರೆ ಇಲ್ಲಿ, ಅತಿಥಿಗಳೆಲ್ಲ ಬಂದರೆ ಇಲ್ಲಿರೋದು. ಅದು ಪೂಜಾ ರೂಮ್ ಅದು. ಓಕೆ. ಆ ಕಡೆ ದೇವರ ಕೋಣೆ. ಇದ್ರೊಳಗಡೆ ಕಿಚನ್ ಇದೆ. ಇಲ್ಲೊಂದು ರೂಮ್ ಇದೆ,
ಸೊ ಈ ರೂಮಲ್ಲಿ ಅದೇ ಸ್ಟೇ ಆಗೋದಿದ್ರೆ ಈ ರೂಮಲ್ಲಿ ಸ್ಟೇ ಆಗ್ತೀವಿ. ಇದು ಕಿಚನ್, ಇದು ನಾರ್ಮಲಿ ಎಲ್ಲ ಫೆಸಿಲಿಟೀಸ್ ಎಲ್ಲ ಇದೆ, ಎಲ್ಲವೂ ಇದೆ ಇದರಲ್ಲಿ. ಅಂದರೆ ನೀವೀಗ ನಿಮಗೆ ಬೇಕಾದ ಅಡುಗೆಗಳನ್ನು ನೀವೇ ಈಗ ಕೆಲವುದೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ಮೊನ್ನೆ ದೀಪಾವಳಿ ಹಬ್ಬ ಇಲ್ಲೇ ಆಚರಣೆ ಮಾಡಿದ್ವಿ ನಾವು ಎಲ್ಲರೂ ಸೇರಿ. ಎಲ್ಲ ಅಂದರೆ ನಾನು ಹೇಳಿದ್ನಲ್ಲ, ರಕ್ಷರಾಜ್, ಭಾಗ್ಯರಾಜ್, ನಮ್ಮ ಅಣ್ಣನ ಥರನೇ ಅವರು. ಇನ್ವೆಸ್ಟರ್ಗಿಂತ ನಮ್ಮ ಅಣ್ಣನ ಥರ ಅವರು. ಸೊ ಅವ್ರು ಟೋಟಲ್ ಫ್ಯಾಮಿಲಿ ಇಲ್ಲಿ ಬಂದಿತ್ತು. ನಮ್ಮ ಇವರು ಅಕ್ಕ ಇವರದ್ದೆಲ್ಲ ಫ್ಯಾಮಿಲಿ ಬಂದಿತ್ತು. ನಮ್ದೆಲ್ಲರೂ ಫ್ಯಾಮಿಲಿ ಇಲ್ಲೇ ಬಂದು ನನ್ನ ವೈಫ್ ಎಲ್ಲ ಎಲ್ಲ ಅವತ್ತು ಗುಲಾಬ್ ಜಾಮೂನ್ ಎಲ್ಲ ಮಾಡಿದ್ವಿ ಅಲ್ಲಿ ಆಫೀಸಲ್ಲಿ, ಸ್ವೀಟ್ ಎಲ್ಲ ಮಾಡಿದ್ವಿ. ಸೊ ಅವತ್ತು ನಮ್ಮ ಮೇನ್ ಇನ್ವೆಸ್ಟರ್ ಅವರು ಕೂಡ ಬಂದಿದ್ರು. ಸೊ ಇಟ್ ವಾಸ್ ವೆರಿ ಹ್ಯಾಪಿ ಟೈಮ್. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಆಯಿತು. ಸೊ ಲಕ್ಷ್ಮೀ ಹಬ್ಬ ಅಲ್ವಾ, ಸೊ ಲಕ್ಷ್ಮಿ ಬರಲಿ ಅಂತ ಬೇಡ್ಕೊಂಡು ಅವತ್ತು ಸೆಲೆಬ್ರೇಷನ್ ಮಾಡಿದ್ವಿ. ಇದು ಕಾನ್ಫರೆನ್ಸ್ ರೂಮು. ಇಲ್ಲಿ ನಮ್ದೆಲ್ಲ ವರ್ಕ್ಗಳು, ಮೀಟಿಂಗ್ ಇದೆಲ್ಲ ಇಲ್ಲೇ ಆಗೋದು. ಇದು ನಮ್ಮ ಅಫಿಷಿಯಲ್ ಆಫೀಸ್ ಇದು. ಸೊ ಅಫಿಷಿಯಲ್ಸ್ ಮೀಟಿಂಗ್ ಏನಾದರೂ ಇದ್ದರೆ ಮೀಟಿಂಗ್ಸ್ ಎಲ್ಲ ಇಲ್ಲೇ ಆಗೋದು. ಬಾಸ್ ಚೇರ್ ಇದೆ, ಕೂತ್ಕೊಳ್ಳಿ. ಅದು ನಮ್ದಲ್ಲ, ಯಾರು ಇಲ್ದಿರೋ ಟೈಮ್ ನಾವು ಕೂತ್ಕೊಳ್ತೀವಿ ಅಷ್ಟೇ. ಎಂಟ್ರೆನ್ಸ್ ಅಲ್ಲಿ ಬರ್ತಾ ಇದ್ದಾಗೆ ರಿಷಬ್ ಅವರ ಒಂದು ಭಾರಿ ಅದ್ಭುತವಾದಂಥ ಆಲ್ಟ್ ಲೋಕು ಅಂತ. ಇದು ಗಿಫ್ಟ್ ಸಿಕ್ಕಿದ್ದು ಮೊನ್ನೆ. ಅಂದರೆ ಅವ್ರಿಗೆ ರಿಷಬ್ ತಲುಪ್ಸಕ್ಕಾಗಲಿಲ್ಲಂತೆ, ಅದಕ್ಕೋಸ್ಕರ ನಾನು ಡ್ರಾಮಾದಲ್ಲಿರುವಾಗ ಸುರತ್ಕಲ್ಲಲ್ಲಿ ಬಂದು ಕೊಟ್ಟರು. ನಿನ್ನೆ ಕೂಡ ಒಬ್ರು ಕೊಟ್ಟಿದ್ದಾರೆ, ಒಂದು ಸೇಮ್ ಇದೇ ಥರದ ಪೋಟ್ರೆ ಒಂದು ಕೊಟ್ಟಿದ್ದಾರೆ. ಅದನ್ನು ಫ್ರೇಮ್ ಹಾಕಕ್ಕೆ ಕಳಿಸಿದ್ದೀವಿ. ಈಗ ಸ್ವರಾಜ್ ಅವರನ್ನ ಸ್ವರಾಜ್ ಅಂತ ಹೇಳೋದಕ್ಕಿಂತ ಕಾಂತಾರದ ಗುರು ಅಂತ ಎಲ್ಲ ಕಡೆ ಗುರುತಿಸ್ತಾ ಇದ್ದಾರೆ. ಖಂಡಿತವಾಗ್ಲು ಎಲ್ಲರೂ ಅದೇ ರೀತಿ ಗುರುತಿಸ್ತಾ ಇರೋದು. ಖುಷಿ ಇದೆ. ಅಂದರೆ ನೋಡಿ, ಈ ಆಫೀಸ್ ಆಗಿದ್ದಕ್ಕೂ ಎಲ್ಲದಕ್ಕೂ ಕನೆಕ್ಷನ್ ಇದೆ. ಆ್ಯಕ್ಚುಲಿ ಇದು ಪ್ಲಾನಿಂಗ್ ಮುಂಚೆನೇ ಇತ್ತು. ಇದು ಕಾಂತಾರದಿಂದ ಪ್ಲಾನಿಂಗ್ ಆಗಿದಲ್ಲ. ಕೆಲವರು ಜನಗೆ ಇದ್ದೆ, ಕೆಲವ್ರ ತಲೆನಲ್ಲಿ ಆ ಥರ ಇರ್ಬೋದು, ಇವನು ಕಾಂತಾರದಿಂದ ಬಂದು ಅದಾದ್ಮೇಲೆ ಈ ಥರ ಎಲ್ಲ ಮಾಡ್ತಾ ಇದ್ದಾನೆ. ಅದೇ ನಾನು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ನೋಡಿದೆ, ಗುರುವ ಅವರಿಗೆ ಕಾಂತಾರ ಸಿನಿಮಾದಲ್ಲಿ 10 ಲಕ್ಷ ಪೇಮೆಂಟ್ ಕೊಟ್ಟಿದ್ದಾರೆ, ಇನ್ಯಾವುದೋ ಕಲಾವಿದರಿಗೆ 20 ಲಕ್ಷ ಪೇಮೆಂಟ್ ಕೊಟ್ಟಿದ್ದಾರೆ ಅಂತ. ನೀವೇ ಹೇಳ್ಬಹುದು ಡೈರೆಕ್ಟ್ ಆಗಿ. ಏನು ಅಂತ ಹೇಳಿದ್ರೆ, ನಾವು ಏನು ಆಕ್ಟ್ ಮಾಡಿದೀವಿ ಅದಕ್ಕೆ ತಕ್ಕ ಸಂಭವ ನಮ್ಗೆ ಸಿಕ್ಕಿದೆ, ಓಕೆನಾ. ಬಟ್ ಅವ್ರು ಏನೇನೆಲ್ಲ ಪೋರ್ಟ್ರೇ ಮಾಡ್ತಿದ್ದಾರೆ ಯೂಟ್ಯೂಬಲ್ಲಿ ಆ ಥರ ಎಲ್ಲ ಏನೂ ಇಲ್ಲ ನಮಗೆ. ಬಟ್ ವಾಟ್ ವಿ ಆರ್ ಸ್ಯಾಟಿಸ್ಫೈಡ್ ವಿತ್ ಮೈ ಪೇಮೆಂಟ್ ಏನು ಕೊಟ್ಟಿದ್ದಾರೆ ಅದ್ರಲ್ಲಿ ಸ್ಯಾಟಿಸ್ಫೈ ಆಗಿದ್ದೀನಿ. ಬಟ್ ಆ ಲೆವೆಲ್ಗೆ ನಾವು ಪೇಮೆಂಟ್ ತಗೊಳ್ಳೋ ಅಷ್ಟು ದೊಡ್ಡವರು ಅಲ್ಲ ನಾವು, ಇನ್ನೂ ಆ ಥರ ಬೆಳೀಲೂ ಇಲ್ಲ. ನಾವು ಬೆಳಗ್ಗೆ ಟ್ರೈ ಮಾಡ್ತಾ ಇದ್ದೀವಿ ಅಷ್ಟೇ. ಬಹುಶಃ ಈಗ ಆ ಥರ ಫೇಕ್ ನ್ಯೂಸ್ ಬಂದಾಗ ಒಂದು ನೆಗೆಟಿವ್ ಥಾಟ್ಸ್ ಚಾನ್ಸಸ್ ಇರುತ್ತೆ. ಹೊಸ ಸಿನಿಮಾದವರು ಮಾತಾಡೋಕ್ಕೆ ಹೆದರ್ತಾರೆ. ಖಂಡಿತವಾಗ್ಲು ಅದೊಂದು ಆಗುತ್ತೆ. ಬಟ್ ಅದೇ ಹೇಳಿದ್ನಲ್ಲ, ಈ ಆಫೀಸ್ ಕ್ರಿಯೇಟ್ ಆದಮೇಲೆ ಎಲ್ರಿಗೂ ಏನಾಯ್ತು ಅಂತ ಹೇಳಿದ್ರೆ, ಇವನು ದುಡ್ಡು ಮಾಡಿದ್ದಾನೆ, ಆಫೀಸ್ ಎಲ್ಲ ಕ್ರಿಯೇಟ್ ಮಾಡಿದ್ದಾನೆ ಅಂತ. ಬಟ್ ವಿ ಆರ್ ಆನ್ ದ್ಯಾಟ್ ವೇ ಇಟ್ ಸೆಲ್ಫ್. ಏನೂ ಇಲ್ಲದೆ ಏನೂ ಇಲ್ಲ, ಇದೀವಿ. ಬಟ್ ಅವ್ರು ಪೋರ್ಟ್ರೇ ಮಾಡೋ ಥರ ಏನೂ ಇಲ್ಲ. ಇದು ಆ್ಯಕ್ಚುಲಿ ಮುಂಚೆನೇ ಪ್ಲ್ಯಾನ್ ಆಗಿತ್ತು. ಈ ಆಫೀಸ್ನ ಹುಡುಕ್ತಾ ಇದ್ವಿ ನಾವು. ಬೇಗನೆ ಸಿಕ್ಕಿದ್ದಿದ್ರೆ ಕಾಂತಾರ ರಿಲೀಸಿಗೆ ಮುಂಚೆನೇ ನಾನು ಆಫೀಸ್ ರೆಡಿ ಮಾಡ್ತಾ ಇದ್ದೆ. ಬಟ್ ಅದೇನೋ ಹೇಳ್ತೀವಲ್ವ, ಎಲ್ಲೂ ಜೊತೆಗೆ ಬರುತ್ತೆ ಅಂತ. ಸೊ ಕಾಂತಾರ ಹಿಟ್ ಆಯಿತು, ನಮಗೊಂದು ಒಳ್ಳೆ ಹೆಸರಾಯಿತು. ಮೊದಲು ಶಿವದೂತಗಳಿಗೆ ಹಿಟ್ ಆಯಿತು, ಕಾಂತಾರ ಇದಾಯಿತು. ಕಾಂತಾರ ಹಿಟ್ ಆದ ಕೂಡ ನಮಗೊಂದು ಒಳ್ಳೆ ರೀತಿಯ ಒಂದು ಅಂದರೆ ಫ್ಯಾನ್ ಫಾಲೋವರ್ಸ್ ಆಗಲಿ ಎಲ್ಲರೂ ನಮ್ಮನ್ನು ರೀಚ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ಈ ಆಫೀಸ್ ಕೂಡ ರೀಚ್ ಆಗಿದ್ದೆ, ಅಂದರೆ ಬಂತಲ್ವಾ. ಸೊ ದಟ್ ಈಸ್ ಕನೆಕ್ಟೆಡ್. ಅಂದರೆ ನಮ್ಮ ಒಳ್ಳೆ ಟೈಮ್ ಬಂದಿದೆ ಅಂತ ನಾವು ಅನ್ಕೊಳ್ತೀವಿ ಅಷ್ಟೇ. ಕರೆಕ್ಟ್. ಈಗ ಸಿನಿಮಾ ಆಫೀಸ್ ಸೆಟಪ್ ಅಂತ ಮಾತಾಡಿದಾಗ ಯಾವ ಥರ ಪ್ಲಾನಿಂಗ್ ಇತ್ತು ನಿಮಗೆ? ಅಂದರೆ ಇದೇ ಥರ ಮಾಡಬೇಕು ಅಂತ ಇತ್ತು ಅಂದರೆ ರೆಫರೆನ್ಸ್ ನೋಡಿದ್ರೆ ಯಾವುದಾದ್ರು, ಅಥವಾ ನಿಮ್ಮ ಟೀಮ್ ಡಿಸ್ಕಷನಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಕಲರ್ ಗೋಡೆಗೆ ಇದೇ ಕಲರ್ ಬಣ್ಣ ಹಾಕಬೇಕು, ಈಗ ಬ್ಯಾಕ್ಗ್ರೌಂಡಲ್ಲಿ ಬಾಸ್ ಚೇರಿನ ಹಿಂದೆ ಗ್ರೀನ್ ಕಲರ್ ಮ್ಯಾಟ್ ಇರಬೇಕು, ಅಲ್ಲಿ ಒಂದು LED ಲೈಟಲ್ಲಿ ಮ್ಯಾಕ್ಸ್ ಕ್ರಿಯೇಷನ್ಸ್ ಬರಬೇಕು, ಯಾವ ಥರ ಆಲೋಚನೆ ಇತ್ತು? ಅಂದರೆ ಫಸ್ಟ್ ಪ್ರಾಬಬ್ಲಿ ಈ ಥರ ಪ್ಲಾನ್ಸ್ ಎಲ್ಲ ಏನೂ ಇರಲಿಲ್ಲ ನಮಗೆ. ನಾವು ನಾರ್ಮಲಿ ಯಾಕಂದರೆ ಬಂದು ವರ್ಕ್ ಮಾಡುವ ವರ್ಕಿಂಗ್ ಜಾಗ ಇದ್ದರೆ ಸಾಕು. ನಾರ್ಮಲಿ ಬೇರೆ ಆಫೀಸಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಜನಗಳಿರ್ತಾರೆ, ವರ್ಕ್ ಮಾಡ್ತಿರ್ತಾರೆ. ಬಟ್ ನಮ್ಮ ಲೇಟರ್ ನಮ್ಗೇನು ಅನಿಸ್ತಾ ಇತ್ತು ಅಂದರೆ, ಇದು ಒನ್ ಟೈಮ್ ನಿಲ್ಲೋ ಅಂತ ಆಫೀಸಲ್ಲ ಇದು. ಇಲ್ಲಿ ಕಾಂತಾರ ಇದಾದ್ಮೇಲೆ ತುಂಬ ಜನ ಬರ್ಬೋದು, ಮಾತಾಡ್ಲಿಕ್ಕೆ ಬರ್ಬೋದು. ಅಂದರೆ ನಾವು ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಮಾಡೋಕೆ ರೆಡಿ ಇದ್ದೀವಿ. ಸೊ ಯಾರಾದರೂ ಬಂದು ನಮ್ಮ ಹತ್ರ ಕೇಳ್ಬೋದು, ಸ್ಟೋರಿ ಡಿಸ್ಕಷನ್ಸ್ ಥರ ಇರುತ್ತೆ. ಸೊ ಅವ್ರನ್ನೆಲ್ಲ ಬಂದವ್ರನ್ನ ಹೊರಗಡೆ ಕುತ್ಕೊಂಡು ಮಾತಾಡ್ಸೋದು ಸರಿ ಇರಲ್ಲ. ಅಫಿಷಿಯಲ್ ಆಗಿ ಒಂದು ಆಫೀಸ್ ಬೇಕು ಅನ್ನೋದೊಂದು ಪ್ಲಾನ್. ಆಫೀಸಿಗಿಂತ ಮುಂಚೆ ಹೇಗಿತ್ತು? ಈಗ ಸ್ವರಾಜ್ ಅವ್ರನ್ನ ಯಾರಾದರೂ ಭೇಟಿ ಎಲ್ಲಿ ಜಾಸ್ತಿ ಭೇಟಿ ಮನೆಗೆ ಕರೀತಾ ಇದ್ದೆ, ಬಟ್ ಅಷ್ಟು ಕಂಜೆಸ್ಟೆಡ್ ಆಗಿತ್ತು ನನಗೆ. ನಮ್ಮ ಮನೆಗೆ ಜಾಸ್ತಿ ಪ್ರೊಫೆಷನಲ್ ವಿಷಯಗಳನ್ನ ಕರ್ಕೊಂಡ್ ಬರುವಾಗ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಇದ್ರೆ ದೇಲ್ ಗೆಟ್ ಡಿಸ್ಟರ್ಬ್ಡ್ ಅಲ್ವಾ. ಸೊ ನನಗೊಂದು ಜಾಗ ಬೇಕಿತ್ತು. ನಾನು ಕೆಲವ್ರ ಹತ್ರ ಎಲ್ಲ ಹೇಳ್ತಿದ್ದೆ, ಇಂಟರ್ವ್ಯೂ ಎಲ್ಲ ಕದ್ರಿ ಪಾರ್ಕಲ್ಲಿ ಮಾಡುವ ಆ ಥರ ಈ ಥರ ಎಲ್ಲ ಕೇಳ್ತಿರುವಾಗ ನನಗೂ ಓಕೆ ಹೋಗಬೇಕು, ಅಲ್ಲೇ ಮಾಡೋಣ, ಎಲ್ಲೂ ಪ್ಲೇಸ್ ಇಲ್ವಲ್ಲ. ನನಗೆ ಯಾರೋ ಮನೆಗೆ ಕರೆಯೋಕ್ಕಾಗಲ್ಲ. ಬಟ್ ಕೆಲವ್ರಿಗೆ ಅರ್ಥ ಆಗ್ತಿತ್ತು, ಅವ್ರ ಪ್ಲೇಸಿಗೆ ಕರೀತಾ ಇದ್ರು ನಾನು. ಬಟ್ ಅದಕ್ಕೆ ನಮ್ಮ ಟೀಮ್ ಏನು ರೆಡಿ ಮಾಡ್ತು ಅಂತ ಹೇಳಿದ್ರೆ, ನನ್ನ ಟೀಮಲ್ಲಿ ಅದೇ ಎಲ್ಲರೂ ಸೇರಿ ಕೂತ್ಕೊಂಡು ಪ್ಲ್ಯಾನ್ ಮಾಡಿದಾಗ ಆಫೀಸ್ ಮಾಡೋಣ ಅಂತ ಹೇಳಿದ್ರು. ಭಾಗ್ಯನ ಹತ್ರ ಹೇಳಿದಕ್ಕೆ ಭಾಗ್ಯನ ಇಲ್ಲ ಮಾಡಿ
ನಿಮ್ಗೆ ಏನು ಪ್ಲಾನ್ ಮಾಡಬೇಕು ಅಂತ ಮಾಡಿ. ಆ್ಯಕ್ಚುಲಿ ಪ್ರವೀಣ್ ಶೆಟ್ಟಿ ಏನು ಪ್ರೊಡಕ್ಷನ್ ಇದಾರಲ್ಲ, ಹಿ ಓನ್ಸ್ ಇಂಟೀರಿಯರ್ಸ್, ಇಂಟೀರಿಯರ್ ಕೆಲಸ ಮಾಡಿದವರು. ಸೊ ಅವ್ನಿಗೊಂದು ಪ್ಲಾನ್ ಇತ್ತು, ಅಂದರೆ ಈ ಥರನೇ ಇಂಟೀರಿಯರ್ ಮಾಡಬೇಕು ಅಂತ. ಆ್ಯಕ್ಚುಲಿ ಆ ಕಾನ್ಫರೆನ್ಸ್ ರೂಮಲ್ಲೇ ಈ ಆಫೀಸ್ ಇದ್ದಿದ್ದು ಫಸ್ಟ್. ಅದು ಆಪೋಸಿಟ್, ಅದು ತುಂಬ ದೊಡ್ಡ ರೂಮ್ ಅದು. ಸೊ ಆ ದೊಡ್ಡ ರೂಮ್ನ ತುಂಬಿಸೋದು ತುಂಬ ಕಷ್ಟ, ಅಂದರೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬರೀ ಆಫೀಸ್ಗೆ ಹಾಕೋಕ್ಕಾಗಲ್ಲ ನಮಗೆ. ಸೊ ಈ ಚಿಕ್ಕ ರೂಮ್ನ ಮತ್ತೆ ಸೆಲೆಕ್ಟ್ ಮಾಡಿದ್ವಿ ನಾವು. ಸೆಲೆಕ್ಟ್ ಮಾಡಿದಾಗ ಈ ಥರ ಒಂದು ಪ್ಲಾನ್ ಬಂತು. ಇದಕ್ಕಿಂತಲೂ ದೊಡ್ಡ ಪ್ಲಾನಿಂಗ್ ಇತ್ತು ಆ್ಯಕ್ಚುಲಿ, ಬಟ್ ಈಗ ಬೇಡ, ಈಗ ಸದ್ಯಕ್ಕೆ ಇದು ಮೂವ್ ಆಗೋಣ. ಯಾಕಂದ್ರೆ ನಮ್ಮ ಇನ್ವೆಸ್ಟರ್ ಏನು ಹೇಳಿದಾರೆ ಅಂತ ಹೇಳಿದ್ರೆ, ಇದ್ರ ಮೇಲೆ ಮಾಡೋಣ, ಬೇರೆ ತರ ಪ್ಲಾನ್ ಮಾಡೋಣ. ಈಗ ಈ ಸಿನಿಮಾಗೋಸ್ಕರ ಆಫೀಸ್ ಮಾಡಿರುವಂತ ಜಾಗ ಏನಿದೆ, ನೀವು ಪರ್ಚೇಸ್ ಮಾಡಿರೋದು ಈಗ ರೆಂಟಲ್ಲಿ ಇರೋದು. ಬಟ್ ಫರ್ದರ್ ಪ್ಲಾನ್ಸ್ ಎಲ್ಲ ತುಂಬಾ ಇಟ್ಕೊಂಡಿದ್ದಾರೆ ನಮ್ಮ ಇನ್ವೆಸ್ಟರ್ಸ್. ಅಂದ್ರೆ ಲೈಕ್ ಇದೊಂದು ಪರ್ಮನೆಂಟ್ ಆಫೀಸ್ ಮಾಡಿಬಿಡೋಣ ಆ ಥರ ಪ್ಲಾನರ್ ಇದ್ದೀವಿ ನಾವು. ಸೊ ಈಗ ಈ ಸೆಟಪ್ ಸಾಕು ಅಂತ ಹೇಳಿ ಇದೆಲ್ಲವನ್ನು ಅವರೇ ರೆಡಿ ಮಾಡಿದ್ರು. ಪ್ರವೀಣ್ ಅವನ ಪ್ಲಾನಲ್ಲಿ ಇದ್ದಿದ್ದು, ಮತ್ತು ವಿಘ್ನೇಶ್ ಅವ್ರದ್ದೆಲ್ಲ ತಲೆನಲ್ಲಿ ಸ್ವಲ್ಪ ಪ್ಲಾನ್ಸ್ ಇತ್ತು. ಈ ಫ್ರೇಮಿಂಗ್ ಪ್ಲಾನ್ ಎಲ್ಲ ವಿಘ್ನೇಶ್ ಅವ್ರದ್ದು. ಸೊ ನಮಗೆ ಅಂದರೆ ಇನ್ಸ್ಪಿರೇಟ್ ಕೊಡುವಂಥ ಅವರು. ಅಂದರೆ ಒಂದು ಕ್ವಶನ್, ಲೈಕ್ ಈಗ ನೀವು ಹಾಕಿದ್ದೀರಿ, ಬಟ್ ಅವ್ರ ಹತ್ರ ಆ ಬ್ಲೆಸ್ಸಿಂಗ್ಸ್ ತೊಗೊಂಡು ಆ ವರ್ಡಿಂಗ್ಸ್ ಹೇಳಿದ ಮೇಲೆ ಹಾಕಿದ್ದೆ ಯಾವ ಥರ ಸರ್? ಇದು ಆ್ಯಕ್ಚುಲಿ ಇದು ಆಲ್ರೆಡಿ ಇದೆ, ನಿಮಗೆ ಸಿಗುತ್ತೆ. ಇವ್ರು ಹೇಳಿರೋದು ಸಿಗುತ್ತೆ ನಿಮ್ಗೆ. ಕಾಟ್ಸ್ ಅಂತ ಹಾಕಿದ್ರೆ ಸಿಗುತ್ತೆ, ಇದು ಸಿಗುತ್ತೆ, ರಿಷಭಣ್ಣ ಹೇಳಿರೋದು ಸಿಗುತ್ತೆ. ಇದನ್ನ ರಾಜ್ಗೆ ನಾನು ಫೋನ್ ಮಾಡಿ, ನನಗೊಂದು ಕಾಟ್ಸ್ ಬೇಕು, ಸಿನಿಮಾ ಅಂದರೆ ನಿಮ್ಮ ಪ್ರಕಾರದಲ್ಲಿ ಏನು ಹೇಳಬೇಕು ಅಂತ ಫಸ್ಟ್ ಟೈಮ್ ಅದೊಂದು ಖುಷಿ ನನಗೆ. ಅವರು ಕೊಟ್ಟಿರೋದನ್ನ ನಾನು ಇಲ್ಲಿ ಹಾಕಿದ್ದೀನಿ. ನೀವು ಈಗ ಸಿನಿಮಾ ಖಂಡಿತವಾಗ್ಲು ಅದೊಂದು ಇಲ್ಲ ಅಂತ ನಾನು ಹೇಳೋಕ್ಕೆ ಆಗಲ್ಲ. ಸೊ ಅವರಿಂದ ನನಗೆ ಬೇಕೇ ಬೇಕು, ನನ್ನ ವಾಲಲ್ಲಿ ಅವ್ರದ್ದೊಂದು ಬೇಕು ಅಂತ ಹೇಳಿ ಅವ್ರಿಗೆ ಫೋನ್ ಮಾಡಿ ಅವ್ರು ಹೇಳಿದ್ದನ್ನ ನಾವು ಇದರಲ್ಲಿ ಹಾಕಿರೋದು. ನೆನಪಿಗೆ ಇರಲಿ ಅಂತ ಬಂದಾಗ, ಯಾಕಂದ್ರೆ 3 ಜನದ್ದು ನಾವು ತುಂಬಾ ಇನ್ಸ್ಪೈರ್ಡ್ ಆಗಿದ್ವಿ ಎಲ್ಲ ವಿಷಯದಲ್ಲೂ. ಇವ್ರಂತೂ ಇವಾಗ ಗೊತ್ತು ನಿಮ್ಗೆ ಯಾವ ರೀತಿ ಇನ್ಸ್ಪೈರ್ಡ್ ಆಗಿದೀವಿ ಅಂತ. ಸೊ ಎಸ್, ಸೊ ಇಬ್ಬರ ಜೊತೆ ಆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಒಂದು ಇವ್ರ ಜೊತೆ ಆಕ್ಟ್ ಮಾಡಬೇಕು ಅಂತ ಮನಸ್ಸಿದೆ. ನೋಡೋಣ ದೇವ್ರು ಯಾವ ಕನಸು ನಿಜ ಆಗಲಿ ಅಂತ ನಾನು ವಿಶ್ ಮಾಡ್ತೇನೆ. ಥ್ಯಾಂಕ್ ಯು. ಹಾಗೇನೆ ನಾವು ಟೇಬಲ್ ಅಲ್ಲಿ ನೋಡೋದಾದ್ರೆ, ಈ ಒಂದು ಸ್ಪೆಷಲ್ ಪ್ರಶಸ್ತಿನ ನಿಮ್ಮ ಹತ್ತಿರ ಇಟ್ಕೊಂಡಿದ್ದೀರಿ. ಏನಾದ್ರೂ ಸ್ಪೆಷಲ್ ಬಾಂಡಿಂಗ್ ಇದೆಯಾ? ಖಂಡಿತವಾಗ್ಲು ಒಬ್ಬ ಕಲಾವಿದನಿಗೆ ಬೆಸ್ಟ್ ಆಕ್ಟರ್ ಅನ್ನೋದು ಒಂದು ತುಂಬಾ ಒಂದು ಕನಸಿನ ಅವಾರ್ಡ್ ಆಗಿರುತ್ತೆ. ಅದು ಚಿಕ್ಕ ಸ್ಟೇಜಲ್ಲಾಗಲಿ ಇಲ್ಲ ಸೈಮಾ ಅಂತ ದೊಡ್ಡದೇ ಅವಾರ್ಡ್. ಸೊ ನನಗೆ ನನ್ನ ಲೈಫಲ್ಲಿ ಜನ ಮೆಚ್ಚಿ ಕೊಟ್ಟಿರೋದು. ಸೊ ಇದು ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್. ಇದು ಶಾರ್ಟ್ ಮೂವಿ ನೀವು ಕೇಳಿರ್ತೀರಾ, ರಾಜ್ ಬಿ ಶೆಟ್ಟಿ ಅವರ 5 letters. ಅವ್ರು ಮಾಡಿರುವಂತಹ ಫಸ್ಟ್ ಶಾರ್ಟ್, ಒಂದು ಮೊಟ್ಟೆಗಿಂತ ಹಿಂದೆ. ಓಕೆ, ಸೊ ಅದ್ರಲ್ಲಿ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಈ ಸಿನಿಮಾಗೆಲ್ಲ ಅವರು ಬೆಸ್ಟ್ ಆಕ್ಟರ್, ಬೆಸ್ಟ್ ಡೈರೆಕ್ಷನ್ ಮತ್ತೆ ಬೆಸ್ಟ್ ಮೂವಿ ಅವಾರ್ಡ್ ನಂಗೆ ಸಿಕ್ಕಿತ್ತು ಇದರಲ್ಲಿ. ಸೊ ಅದರಲ್ಲಿ ನನಗೆ ಬೆಸ್ಟ್ ಆಕ್ಟರ್ ಫಸ್ಟ್ ನಾನು ಆಕ್ಟರ್ ಆಗಿ 2015 ಬೆಸ್ಟ್ ಆಕ್ಟರ್ ಅವಾರ್ಡ್, ಶಾರ್ಟ್ ಫಿಲ್ಮ್ ಅವಾರ್ಡ್ಸ್ 2015 ಬೆಸ್ಟ್ ಆಕ್ಟರ್ ಡೈಜ್ವೆಲ್ಡ್ ಅವ್ರು ಮಾಡಿರೋದು. ಸೊ ಎಲ್ಲರ ಮುಂದೆ ಈ ತೆಗೊಳ್ಳುವಾಗ ನನಗೆ ಆವಾಗಲೇ ಒಂಥರ ಸೈಮಾ ಅವಾರ್ಡ್ ಸಿಕ್ಕಿರೋ ಥರನೇ ಫೀಲ್ ಆಗಿದೆ. ಖಂಡಿತವಾಗ್ಲು, ಯಾಕಂದ್ರೆ ಸ್ವಲ್ಪ ಶೇಪ್ ಕೂಡ ಹಾಗೆ ಇದೆ ನೋಡಿ. ಸೊ ಬ್ಲೆಸ್ಡ್. ನಮಗೆ ಆವಾಗ ರಾಜ್ ಇಷ್ಟೆತ್ತರಕ್ಕೆ ಬೆಳಿತಾರಂತ ಗೊತ್ತಿಲ್ಲ, ಆದರೂ ಕೂಡ ಅವರ ಡೈರೆಕ್ಷನ್ಗೆ ನಾವು ಆವತ್ತೇ ಮನಸ್ಸು ಹೋಗ್ತೀವಿ. ನಾನು ತುಂಬ ಕಲ್ತಿದ್ದೀನಿ ಅವ್ರ ಹತ್ರ ಆ ಟೈಮಲ್ಲೇ. ಅವ್ರ ಡೈರೆಕ್ಷನ್ ಇದಾಗಲಿ ಎಲ್ಲವೂ ತುಂಬ ಕಲ್ತಿದ್ದೀನಿ. ನಾನು ತುಂಬ ಸೆಟಲ್ಡ್ ಆ್ಯಕ್ಟಿಂಗ್ ಏನು ಮಾಡ್ತೀನೋ ಅದು ಅವರಿಂದ ನನಗೆ ಬಂದಿತ್ತು. ಯಾಕಂದರೆ ಅವ್ರ ಜೊತೆ ಇದ್ದಿದ್ದು ಆ ಜರ್ನಿಯಲ್ಲಿ ಅವ್ರು ಹೇಳ್ಕೊಟ್ಟಿದ್ದು ನನಗದೇ, ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಬೇಕು, ಆ್ಯಕ್ಟಿಂಗ್ ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಅಂತ. ಪ್ರಾಬಬ್ಲಿ ಆ ಒಂದು ಕೀ ನೋಟ್ಸ್ ಆಗಿರಲಿ, ಅದೇನೋ ಒಂದು ಗುರುವನ ಮೇಲೆ ಎಫೆಕ್ಟ್ ಆಗಿರ್ಲಿಕ್ಕೆ ಚಾನ್ಸಸ್ ತುಂಬ ಇದೆ. ಈಗ ಇಲ್ಲಿ ಬರ್ದಿರೋದನ್ನ ನೀವು ತೋರಿಸಿದ್ದೀರಿ. ರಕ್ಷಿತ್ ಶೆಟ್ಟಿ ಅವರದ್ದು ಕಾಟ್ಸ್ ಇದೆ, ರಿಷಬ್ ಅವ್ರದ್ದಿದೆ, ರಾಜ್ ಬಿ ಶೆಟ್ಟಿ ಅವ್ರದ್ದು. ಏನಾದರೂ ಕನಸಿದ್ಯಾ ಒಂದಿನ ಅವ್ರನ್ನ ನಿಮ್ಮ ಆಫೀಸಿಗೆ ಇನ್ವೈಟ್ ಮಾಡಬೇಕಂತೆಲ್ಲ ಹೇಳಿದ್ದೀನಿ. ಒಂದು ದಿವಸ ಮಂಗಳೂರಿಗೆ ಬಂದಾಗ ಖಂಡಿತವಾಗ್ಲೂ ನಮ್ಮ ಆಫೀಸಲ್ಲಿ ಬನ್ನಿ ನೀವು ಅಂತ ರಾಜ್ ಭಾಯಿನೂ ಕರೆದಿದ್ದೀನಿ. ರಕ್ಷಿತ್ ಸರ್ ಜೊತೆ ನನಗೆ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ, ಬರೀ ಕಾಂತಾರ ಟೈಮಲ್ಲಿ ಸ್ವಲ್ಪ ಮಾತಾಡಿರೋ ಕಾಂಟ್ಯಾಕ್ಟ್. ಸಿನಿಮಾ ನೋಡಿ ಅವರು ಗುರುತು ಹಿಡಿದಿರ್ಬೋದು, ಖಂಡಿತವಾಗ್ಲೂ ಗೊತ್ತಿರುತ್ತೆ. ಬಟ್ ನಾನು ಅವತ್ತು ಸೆಟ್ಗೆ ಬಂದಾಗೆಲ್ಲ ನಮ್ಮ ಚೆನ್ನಾಗಿ ಮಾತಾಡಿದ್ದಾರೆ ಅವರು. ಬಟ್ ಪರ್ಸ್ನಲಿ ಕಾಂಟ್ಯಾಕ್ಟ್ ಇಲ್ವಲ್ಲ, ಯಾವ ಸಿನಿಮಾದಲ್ಲೂ ನಾವು ಅವ್ರ ಜೊತೆ ಯಾವ ಚಿಕ್ಕ ರೋಲಲ್ಲೂ ಬಂದಿಲ್ಲ, ಹಾಗಾಗಿ ಹೇಳಕ್ಕಾಗಲ್ಲ. ತುಂಬಾ ಪೇಪರ್ಸ್ ಕಟ್ಟಿಂಗ್ ಎಲ್ಲ ಇದೆ ನಿಮ್ಮ ಇದರಲ್ಲಿ. ಇದು ಕೃಷ್ಣ ತುಳಸಿ. ನಾನು ಫಸ್ಟ್ ಕಿರುತೆರೆ ರಗರ್ ಸ್ಟಾರ್ ಅನ್ನೋ ಪಟ್ಟ ಕೊಟ್ಟಿದ್ದಿದೆ. ನೆಕ್ಸ್ಟ್ ಬರಬೇಕಾಗಿದೆಯಲ್ಲ, ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಸಿನಿಮಾ ಸ್ವರಾಜ್ ಶೆಟ್ಟಿ ಅವರ ನಟನೆಯಲ್ಲಿ ಬರ್ತಾ ಇರುವಂತ. ಇದ್ರದ್ದು ಜಾಸ್ತಿ ಆರ್ಟಿಕಲ್ಸ್ ಇರೋದು ನೋಡಿ, ಇಲ್ಲೂ ಇದೆ. ಮತ್ತೆ ಇದಿದೆ, ಇದು ಇದ್ರದ್ದು ಬಗ್ಗೆನೆ, ಕಾಂತಾರ ಮತ್ತೆ ಶಿವದೂತ ಗುಳಿಗೆದು. ಇದು ನಮ್ಮ ಟೋಟಲ್ ಬಯೋಗ್ರಫಿ ತುಳುನಾಡು ವಾರ್ತೆಯವರು ಹಾಕಿದ್ರು. ಟೋಟಲ್ ಅಂದ್ರೆ ಕೃಷ್ಣ ತುಳಸಿಯಿಂದ ಕಾಂತಾರ ತನಕ ಎಲ್ಲ ಸ್ವರಾಜ್ ನಡೆದು ಬಂದ ದಾರಿ. ಇದು ಶಿವದೂತ ಗುಳಿಗೆ ಬೆಂಗಳೂರಲ್ಲಿ ಇದಾಗಿರೋದು. ರೋಮಾಂಚನಗೊಳಿಸಿದ ಶಿವದೂತ ಗುಳಿಗೆ ನಾಟಕ, ಇದು ಬ್ಯಾಂಗ್ಳೂರ್ದು. ಲಾಸ್ಟ್ ಟೈಮ್ ತುಂಬಾ ಹಿಟ್ ಆಯ್ತು. ಅದೇ ಅನುಶ್ರೀ ಮತ್ತೆ ರಾಜ್ ಬಿ ಶೆಟ್ಟಿ, ಕಿರಣ್ ರಾಜ್ ಅವರು ಬಂದಿರೋದು ಈ ಪ್ರೋಗ್ರಾಮ್. ಅದು ನೋಡಿ, ಇದು 200ನೇ ಶೋ ಅದು. ಇದು 300ನೇ ಶೋ ಇನ್ನೂ ಸೆಲೆಬ್ರೇಷನ್ ಮಾಡಿಲ್ಲ. ಇಂಟರ್ನಲ್ಲಿ ಸೆಲೆಬ್ರೇಟ್ ದಾಟಿ ಹೋಗಿದೆ. 350
307 ಇವತ್ತು ಕೂಡ ಇದೆ. ಬಟ್ ನಮಗೋಸ್ಕರ ಈ ಒಂದು ಆಫೀಸ್ ಟೂರ್ ಮಾಡಬೇಕು ಅಂತ ಅವರು ನಮಗೆ ಟೈಮ್ ಕೊಟ್ಟು ನಿಂತಿದ್ದಾರೆ, ಅದೇ ಖುಷಿಯ ವಿಷಯ. ಇದು ಅದರದ್ದು 200ನೇ ಶೋ. ಇದು ಕಾವೂರು ಕುಲ ಫ್ರೆಂಡ್ಸ್ ಕ್ಲಬ್ ನನಗೆ ರಂಗದ ರಸೆ ಅನ್ನೋ ಒಂದು ಪಟ್ಟ ಕೊಟ್ಟಿದ್ದು. ತಗೋಬಹುದು ಖಂಡಿತ. ಎಸ್, ರಂಗದ ರಸೆ ಅಂತ ಒಂದು ಬಿರುದಿದು. ಈ ಬಿರುದಿಗೂ ಒಂದು ಕನೆಕ್ಷನ್ ಇದೆ. ಆಕ್ಚುಲಿ ತುಂಬಾ ವರ್ಷಗಳ ಹಿಂದೆ, ಅಂದ್ರೆ ನಾನು ಸೆಂಟ್ರಲ್ ನಾಟಕ ಗ್ಯಾಪ್ ಅಲ್ಲಿ ಬಿಟ್ಟಿದ್ನಲ್ಲ, ಆ ನಾಟಕ ಬಿಡೋಕ್ ಮುಂಚೆ ರಂಗದ ರಸೆ ಅನ್ನೋ ಒಂದು ಟೈಟಲ್ ನ ವಿಜಯನ್ನ ಅನೌನ್ಸ್ ಮಾಡಿದ್ರು. ಸಿನಿಮಾ ಮಾಡ್ಬೇಕು? ಇಲ್ಲ, ನಾಟಕ ಮಾಡ್ಬೇಕು. ಓಕೆ ಅನೌನ್ಸ್ಮೆಂಟ್ ನಡೆದಿತ್ತು, ಪೇಪರ್ ಅಲ್ಲೂ ಒಂದು ಕಟ್ಟಿಂಗ್ ಬಂದಿತ್ತು. ನನಗೆ ಆ ಹೆಸರು ತುಂಬಾ ಇಷ್ಟ ಆಕ್ಚುಲಿ. ನಾನು ಅನ್ಕೊಳ್ತಿದ್ದೆ, ವಿಜಯನ ಒಂದು ಮಾತು ಹೇಳೋರು ಆ ಟೈಮಲ್ಲಿ, ಈ ನಾಟಕ ಬಂದ್ಮೇಲೆ ನಿನ್ಗೆ ಈ ಬಿರುದು ನಿನ್ಗೆ ಪಟ್ಟ ಆಗ್ಬಿಡುತ್ತೆ ಅಂತ ಹೇಳಿದ್ರು. ಬಟ್ ಲಾಂಚ್ ಆಗಿಲ್ಲ ಅದು, ಸಮಸ್ಯೆಗಳು. ಖಂಡಿತವಾಗ್ಲು ಅವ್ರ ಆಸೆ ನಂತರ ಅಂದ್ರೆ ಇವ್ರು ಕೂಡ ವಿಜಯನ ಹತ್ರ ಕೇಳೇ ಇದನ್ನ ಸಜೆಸ್ಟ್ ಮಾಡಿದ್ದ. ಓಕೆ. ಸೊ ಆ ಬಿರುದನ್ನೇ ನನಗೆ ಇದು ಮಾಡಿದ್ರು. ಯಾಕಂದ್ರೆ ನಾವು ವಿಜಯ್ ಕುಮಾರ್ ಗಡಿಯಲ್ಲಿ ಅವರ ಅಂಡರಲ್ಲಿ ಬೆಳೆದವರು, ನಮ್ಗೆ ಎಲ್ಲೂ ನಮ್ಗೆ ಯೂಸ್ ಮಾಡ್ಲಿಕ್ಕಿಲ್ಲ. ಬಟ್ ಪ್ರೀತಿಯಿಂದ ಅವ್ರು ಕೊಟ್ಟಿದ್ದಾರೆ. ಈಗ ಕೆಲವರು ರಂಗದ ರಸ ಅಂತ ಹಾಕ್ತಿದ್ದಾರೆ ಕೆಲವರೆಲ್ಲ. ಅದು ಮತ್ತೊಂದು ಎಪಿಕ್ ಮೂವಿ, ಒಂದು ಮೊಟ್ಟೆ ಕತೆ, ನಾವು ದುಡಿದದಕ್ಕೆ ನಮಗೆ ಕೊಟ್ಟಿದ್ದು. ಇದು 100 days ಇದೆ. 100 days ಸೆಲೆಬ್ರೇಷನ್ ಮಂಗಳೂರಲ್ಲಿ ನಡೆದದ್ದು. ಸ್ವರಾಜ್ ಶೆಟ್ಟಿ ಆಲ್ ರೌಂಡರ್ ಅಂತ ಹೇಳ್ಬೋದು. ಅಂದ್ರೆ ಅಲ್ಲಿ ಆ ಪಾತ್ರಕ್ಕೆ ಬೇರೆ ಕಲಾವಿದ ಬರದಿದ್ದಾಗ ಕೂಡ ತಾವು ಅಲ್ಲಿ ಜೀವ ತುಂಬಿ ಆ ಪರಿಪೂರ್ಣತೆಯನ್ನು ತೋರಿಸಿದ್ದೀರಿ ತಮ್ಮ. ಖಂಡಿತವಾಗ್ಲು ನಾನಂತಲ್ಲ, ನನ್ನ ತಂಡದಲ್ಲಿ ಎಲ್ಲರೂ ಹಾಗೆ ಇದ್ದಾರೆ. ಬಹುಶಃ ಈಗ ಈ ನಿಮ್ಮ ಆಫೀಸ್ ಟೂರ್ ನೋಡುವಾಗ ಸಾಕಷ್ಟು ಜನರಿಗೆ ಕ್ವಶನ್ ಬಂದಿರ್ಬೋದು, ಏನು ಸ್ವರಾಜ್ ಶೆಟ್ಟಿ ಅವರು ನಟನೆ ಬಿಟ್ಟು ನಿರ್ದೇಶನ ಅಥವಾ ನಿರ್ಮಾಣದತ್ತ ಹೋಗ್ತಾ ಇದ್ದಾರೆ ಏನು ಅಂತ. ಏನು ಸ್ವರಾಜ್ ಶೆಟ್ಟಿ ಅವರ ಮುಂದಿನ ಪ್ಲಾನ್ಸ್? ಖಂಡಿತವಾಗ್ಲು, ಯಾಕಂತ ಹೇಳಿದ್ರೆ ನನಗೆ ಒಂದು ಪ್ರಾಜೆಕ್ಟ್ ಇದೆ. ಈಗ ಸದ್ಯದಲ್ಲೇ ನಾವು ಅದರದ್ದು ಅನೌನ್ಸ್ಮೆಂಟ್ ಕೊಡ್ತೀವಿ. ತುಳು ಮತ್ತು ಕನ್ನಡದಲ್ಲಿ ಮಾಡೋ ಪ್ಲ್ಯಾನಲ್ಲಿದೆ. ಅದ್ರದ್ದು ವರ್ಕ್ ಈಗ ನಾರ್ಮಲಿ ವಿಘ್ನೇಶ್ ಮಾಡ್ತಾ ಇದ್ದಾನೆ. ಸೊ ನಾನು ಕಾಂತಾರದಲ್ಲಿ ಒಂದು ಸ್ವಲ್ಪ ಬ್ಯುಸಿ ಆಗಿದ್ದಕ್ಕೋಸ್ಕರ ಅವನ್ನೆಲ್ಲವನ್ನೂ ನೋಡ್ಕೊಳ್ತಿದ್ದಾನೆ. ಸೊ ಸದ್ಯದಲ್ಲೇ ಅದ್ರದ್ದು ಟೈಟಲ್ ಲಾಂಚ್ ಮಾಡ್ತೀವಿ. ನನ್ನ ಪ್ರಕಾರ ಡಿಸೆಂಬರಲ್ಲಿ ಶೂಟ್ಗೆ ಹೋಗೋ ಥರ ಇದೆ. ನಾನು ಇದನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನಗೆ ಅಂದರೆ ನನಗೆ ತುಂಬ ಬೆಂಗಳೂರಿಗೆಲ್ಲ ಹೋಗಿ ಶೂಟಿಂಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಈ ಟೈಮಲ್ಲಿ. ಯಾಕಂದರೆ ನಮಗೆ ಡಿಸೆಂಬರಿಂದ ನೆಕ್ಸ್ಟ್ ಜೂನ್ ತನಕ ನಮಗೆ ಕಂಟಿನ್ಯೂಸ್ ಡ್ರಾಮಾಗಳಿದೆ. ಶಿವದೂತಗಳಿಗೆ ಇದೆ. ಅದ್ರ ಜೊತೆ ಮೈತಿದಿ ಅನ್ನೋ ಹೊಸ ಡ್ರಾಮಾ ಇದೆ, ಪಿಲಿ ಅನ್ನೋ ಹೊಸ ಡ್ರಾಮಾ ಇದೆ, ಪ್ಲಸ್ ಅಯ್ಯಪ್ಪ ಮಣಿಕಂಠ ಮೈತಿ ಇದೆ. ಇದೆಲ್ಲವೂ ಇದೆ, ಪ್ಯಾಕಲ್ಲಿ ಇದೆ. ಸೊ ನನಗೆ ಸ್ವಲ್ಪ ಹೊರಗಡೆ ಹೋಗಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಒಂದು 2-3 ದಿವಸ ಗ್ಯಾಪಲ್ಲಿ, ಒಂದೊಂದು ದಿವಸ ಗ್ಯಾಪಲ್ಲಿ ಇದ್ದರೆ ಹೋಗ್ಬಿಟ್ಟು ಬರ್ತೀನಿ. ಬಟ್ ಅದಕ್ಕೋಸ್ಕರ ನನ್ನ ಕೆಲಸಗಳು ಇಲ್ಲಿ ನಿಲ್ಬಾರ್ದು. ಲೈಕ್ ಒಂದ್ಸರಿ ಬೂಮ್ ಆದಮೇಲೆ ನಾವು ಬರೀ ಸಿನಿಮಾ ಇಲ್ಲದೆ ಇರಬಾರ್ದಲ್ಲ. ಸೊ ಅದಕ್ಕೋಸ್ಕರ ನಾನು ಓನಾಗಿ ಮಾಡ್ತಿರೋದು ಇದು. ಪ್ಲಸ್ ಎಲ್ಲಿ ನನಗೆ ಆ್ಯಕ್ಟಿಂಗ್ ಮಾಡೋಕ್ಕಾಗಲಿ ಇಲ್ಲ ನನಗೆ ಡೈರೆಕ್ಷನ್ ಮಾಡೋಕ್ಕಾಗಲಿ ಆಗಿಲ್ಲ ಅಂತ ಹೇಳಿದ್ರೆ, ಹೊಸ ಕಥೆಗಳಿದ್ರೆ ಖಂಡಿತವಾಗ್ಲೂ ನಮ್ಮ ಈ ಟೀಮಿಂದ ಪುಷ್ ಮಾಡಿ ಅವರಿಗೆ ಅಟ್ಲೀಸ್ಟ್ ನಾವು ಪ್ರೊಡಕ್ಷನ್ ಸೈಡಲ್ಲಾದ್ರೂ ನೋಡಿ ನಮ್ಮ ಸಿನಿಮಾ ಅಂತ ಅದನ್ನ ಮಾಡೋ ಚಾನ್ಸಸ್ ಇದೆ. ಅಂದ್ರೆ ಈಗ ಹೊಸಬರು ಯಾರಾದ್ರೂ ನೋಡ್ತಾ ಇದ್ರೆ ಆಪರ್ಚುನಿಟಿ ನಮ್ಮ ಹತ್ರ ಬಂದು ಕಥೆಗಳು ಹೇಳಿದ್ರೆ, ಈಗ ಈ ಸಿನಿಮಾ ಮಾಡೋದಿಲ್ಲ, ಈ ಸಿನಿಮಾ ಆದ್ಮೇಲೆ ಅಂತೂ ಖಂಡಿತವಾಗ್ಲೂ ನೆಕ್ಸ್ಟ್ ಯಾವ ಸಿನಿಮಾ ಮಾಡಬೇಕು ಅಂತ ಪ್ಲಾನ್ ಪ್ರೊಡ್ಯೂಸ್ ಮಾಡ್ತೀವಿ. ಖಂಡಿತವಾಗ್ಲೂ ನಾವು ಪ್ರೊಡ್ಯೂಸ್ ಮಾಡ್ತೀವಿ ನಾವು. ಸೂಪರ್. ಯಾಕಂತ ಹೇಳಿದ್ರೆ ನಮಗೆ ಬಿಸಿ ಆಗಿರ್ಬೇಕು, ಅಂದ್ರೆ ವರ್ಕ್ ಥ್ರೂ ಔಟ್ ಹೋಗ್ತಿರ್ಬೋದು. ಸೊ ನಾನು ಶಿವದೂತಗಳಿಗೆ ಟೈಮಲ್ಲೂ ಕೂಡ ಇಲ್ಲಿ ವರ್ಕ್ ನಿಲ್ಬಾರ್ದು. ಇಟ್ಸ್ ನಾಟ್ ಫಾರ್ ಮೀ. ಅಂದರೆ ನನಗೋಸ್ಕರ ನಾನು ಡೈರೆಕ್ಷನ್ ಮಾಡ್ತಿದ್ದೀನಕ್ಕೋಸ್ಕರ ಉಂಟಾಗಿದ್ದು ಮ್ಯಾಸ್ ಕ್ರಿಯೇಷನ್ ಅಲ್ಲ. ಮ್ಯಾಸ್ ಕ್ರಿಯೇಷನ್ ಏನಕ್ಕೆ ಬಂದಿರೋದು ಅಂತ ಹೇಳಿದ್ರೆ, ಇಟ್ ಈಸ್ ಗೋಯಿಂಗ್ ಆನ್ ಥ್ರೂ. ಸಿನಿಮಾಗಳು ನಡೀತಾ ಇರಬೇಕು ಮ್ಯಾಸ್ ಕ್ರಿಯೇಷನ್ಸ್ ಅಂಡರಲ್ಲಿ ಅನ್ನೋದಕ್ಕೋಸ್ಕರ ಇದೆ. ಸೊ ಈಗ ಅಂದರೆ ಲೋ ಬಜೆಟಲ್ಲಿ ಇದ್ದೀವಿ, ಹೇಳೋಕ್ಕಾಗಲ್ಲ. ಫ್ಯೂಚರ್ ನಾವು ಇವಾಗ ಮಾಡ್ತಿರೋ ಸಬ್ಜೆಕ್ಟ್ ಹಿಟ್ಟಾಗಿ ಮತ್ತೆ ಹೈ ಬಜೆಟ್ಗೆ ಹೋಗ್ಬೋದು. ಸೊ ಈಗ ಒಂದು ಲೋ ಬಜೆಟ್ ಸಿನಿಮಾನ ಪ್ಲಾನ್ ಮಾಡಿದ್ದೀವಿ. ಸೊ ಕನ್ನಡ ಮತ್ತು ತುಳುನಲ್ಲಿ ಪ್ಲಾನಿಂಗ್ ಇದೆ. ಅದು ಹೋಗ್ತಾ ಅದ್ರ ಜೊತೆನೇ ಇನ್ನೊಂದು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಹೋಗಬೇಕು. ನಮ್ದು ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಬೇರೆ ಯಾರ್ದಾದ್ರೂ ಇದ್ರೆ ಟೀಮ್ ನಮ್ಮ ಜೊತೆ ಮ್ಯಾಚ್ ಅಪ್ ಆದರೆ, ಸೊ ಟೀಮ್ ವರ್ಕ್ ನಾವು ಮೇನ್ಲಿ ಹಾರ್ಡ್ ವರ್ಕ್ ಟೀಮ್ ವರ್ಕ್ ಅಂತ ಅನ್ಕೊಂಡಿದ್ದೀವಿ. ನಮ್ಮ ಕೀ ಪಾಯಿಂಟ್ ಅದೇ, ಟೀಮ್ ಆಗಿ ವರ್ಕ್ ಮಾಡಿದ್ರೆ ಮಾತ್ರ ಅಂತ, ಬೇರೆ ವರ್ಕ್ ಮಾಡೋದಲ್ಲ ಬೇಡ ಅಂತಲ್ಲ. ಸೊ ನಮ್ಮ ಟೀಮಲ್ಲಿ ಜೊತೆಗೆ ಸೇರಿಕೊಂಡು ನಮ್ಮನ್ನು ಅರ್ಥ ಮಾಡ್ಕೊಂಡು ನಮ್ಮ ವೇವ್ ಅಂತ ಏನಾದರೂ ಮ್ಯಾಚ್ ಆದರೆ ಹೋಗ್ತಾ ಇರಲಿ, ಸಿನಿಮಾಗಳು ಮಾಡ್ತಾ ಇರಲಿ. ಯಾಕಂದ್ರೆ ಆ ಟೈಮಲ್ಲಿ ನನಗೆ ಡ್ರಾಮಾ ಟೈಮಲ್ಲೂ ಕೂಡ ಪ್ರೊಡಕ್ಷನ್ ನೋಡ್ಬೋದು. ಹೌದೌದು. ನನಗೆ ಆಕ್ಟಿಂಗ್ ಮಾಡೋಕ್ಕಾಗಿಲ್ಲ, ಡೈರೆಕ್ಷನ್ ಮಾಡೋಕ್ಕಾಗಿಲ್ಲ ಅಂದ್ರೂ ಕೂಡ ಮತ್ತೆ ಬೇರೆಯವ್ರ ಸಿನಿಮಾದಲ್ಲಿ ಆಕ್ಟ್ ಕೂಡ ಮಾಡ್ಬೋದು. ಈಗ ನಮ್ಮದೇ ಒಂದು ಪ್ರೊಡಕ್ಷನಲ್ಲಿ ಬರ್ತಾ ಇದೆ, ಯಾರೊಬ್ಬರು ಡೈರೆಕ್ಟರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಐ ಕ್ಯಾನ್ ಆ್ಯಕ್ಟ್. ನನ್ನ ರೋಲ್ ಯಾವಾಗ ಬರುತ್ತೋ ಹೋಗಿ ಆ್ಯಕ್ಟ್ ಮಾಡಿಬಿಟ್ಟು ಬರ್ಬೋದು. ಸೊ ಅದಕ್ಕೋಸ್ಕರ ಈ ಪ್ಲಾನಿಂಗ್ ಮಾಡ್ಕೊಂಡಿದ್ದೀವಿ. ಸೊ ವರ್ಕ್ ನಿಲ್ಬಾರ್ದು ಅಂತ. ಸೂಪರ್. ಇದಿಷ್ಟು ನಮ್ಮ ಕಾಂತಾರದ ಗುರುವ ಅವರ ಆಫೀಸ್ ಟೂರ್, ಹಾಗೆ ಸ್ವಲ್ಪ ಅವರ ಜೊತೆ ಮಾತುಕತೆ. ನಿಮ್ಮ ಮ್ಯಾಕ್ಸ್ ಕ್ರಿಯೇಷನ್ಸ್ ಏನು ಇದಿದೆ ಪ್ರೊಡಕ್ಷನ್ ಹೌಸ್, ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕಂಟೆಂಟ್ಗಳನ್ನು ಪ್ರೊಡ್ಯೂಸ್ ಮಾಡಿ ಹಾಗೆ ಹೊಸಬರಿಗೆ ಅವಕಾಶ ಕೊಡಿ ಅಂತ ಹೇಳ್ತಾ ನಿಮ್ಮ ಟೈಮ್ಗಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್.